ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಮೈಸೂರು ಕಲಬುರಗಿ ದಂಚ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕ್ಯಾನ್ಸರ್ ಮರ್ದದ ಸೆಟಲೈಟ್ ಕೇಂದ್ರಲೆನ್ನು ಸುರುಮಲ್ಪನಂಚ ಮುಖ್ಯಮಂತ್ರಿಲೆಗ್ ಭಿನ್ನೈತೊಂದುಂಡೊಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಪಂತೆರ್ ಕುಡ್ಲಡ್ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆ ವರದಿ ಬುಕ್ಕುನು ಬುಡುಗಡೆ ಮಾಲ್ತದ ಆರು ಪಾತಿರಿಯರ್ ಕ್ಯಾನ್ಸರ್ ತಡೆಪನ ಬಕ ಸುರು ಆನಗನೆ ನಾಡುಬತ್ತನ ಅಗತ್ಯನು ಸಾಮಾನ್ಯ ಜನಬಕ ಸರಕಾರದ ಗುವನೋ ಕನಪನ ಉದ್ದೇಶಡು ಕ್ಯಾನ್ಸರ್ ಜಾಗೃತಿಡ ಭರವಸದ ಹೊಸ ಮುನ್ನುಡಿ ಪನ್ಪನ 10,000 ಹೆಚ್ಚ ಇಲ್ಲಲೇನ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆ ಪನ್ಪನ ಸಮೀಕ್ಷೆ ವರದಿ ಬೋಕುನ ಕುಡ್ಲದ ಪಂಪೇಳ್ಡುಪ್ಪನ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ MIO ಸಭಾಂಗಣಡು ಬುಡುಗಡೆ ಮಲ್ಪನ ಕಾರ್ಯಕ್ರಮ ನಡೆತಂಡ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಬಕ MIO ನಿಲೇಟ್ ಇಂದಿನ ಅಟ್ಟಣೆ ಮಲ್ದದಿತ್ತರ ಮಲ್ಲಬಿನ್ನಿ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜಾ ಕ್ಯಾನ್ಸರ್ ಸಮೀಕ್ಷೆದ ವರದಿ ಬುಕ್ಕನ್ನು ಬಿಡುಗಡೆ ಮಾಡ್ತಾರೆ. ಕ್ಯಾನ್ಸರ್ ಸೀಕರ ಬಸ್ಸೊಡು ಬುಲಿಯೊಂದಿತ್ತದ ಪೋಡಿಗೆದ ಸಂಗತಿ ಆತಂಡ ಸುರುತ್ತ ಹಂತೊಡೆ ನಾಡು ಬತ್ತಂಡ ಗುಣಮಲ್ಪರೆ ಸಾಧ್ಯ ಉಂಡು ಮೈಸೂರು ಕಲಬುರಗಿ ಇಂಚಿತ್ತಿ ಕಡೆ ಟೊಪ್ಪುನಂಚ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕ್ಯಾನ್ಸರ್ ಮರ್ದದ ಸ್ಯಾಟಲೈಟ್ ಕೇಂದ್ರಲೆನ ಸುರುಮಲ್ಪನಂಚ ಮುಖ್ಯಮಂತ್ರಿಲೆಗ್ ಭಿನ್ನೈತೊಂದುಂಡು ಐವನ್ ಡಿಸೋಜಾ ಪಂಡ್ಯರ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಗುರು ಕಾರ್ಯರ MIO ನಿರ್ದೇಶಕರ ಡಾಕ್ಟರ್ ಸುರೇಶ್ ರಾವ್ ಪಾತ್ರದ ಕ್ಯಾನ್ಸರ್ ಜಾಗೃತಿ ಬಗ ತಿಳುವಳಿಕೆ ಎಡ್ಡೆಗುಣ ಮಟ್ಟೊಡಿತ್ತಂಡಲ ಕ್ಯಾನ್ಸರ್ ಪರೀಕ್ಷೆ ಸರಿಯಾದ ಮಲ್ಪನಕ್ಲು ನೂದೇಟ್ 15 ಕಮ್ಮಿ ಭಾರತದ ಅಂದಾಜಿ 14 ಲಕ್ಷ ಜನ ಕ್ಯಾನ್ಸರ್ ಸೀಕದಕ್ಲುಲ್ಲೆರ ಪೊಂಜೊಳ್ಳೆಡ್ ಈ ಸೀಕ್ ಹೆಚ್ಚಾದ ತೋಜೊಂದುಂಡು ಕ್ಯಾನ್ಸರ್ ಸಮೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆಡ್ ಮುಗಿದಿತ್ತದ ಒಡಿಪು ಶಿವಮೊಗ್ಗೊಡ್ಲ ನಡಪಾವುದುಂಡೊಂದು ಪಂಡ್ಯರ ದೈಜಿ ವರ್ಲ್ಡ್ ಮೀಡಿಯಾ ತಾಪಕಿರ್ಬಕ ವ್ಯವಸ್ಥಾಪಕ ನಿರ್ದೇಶಕರು ವಾಲ್ಟರ್ ನಂದಳಿಕೆ ಪಾತ್ರದ ಸಮೀಕ್ಷೆ ನಡಪಾಯಿನ ಮಾತರಿಕಲ ಸೊಲ್ಮೆ ಸಂದಯರ ಕ್ಯಾನ್ಸರ್ ಬಗೆಟ್ ಜನಕ್ಲೆಡ ಪೋಡಿಗೆ ಉಂಡು ಕ್ಯಾನ್ಸರ್ ಸಿಕ್ತಕ್ಲ ಬಗೆಟ್ ಸಿಂಪತಿ ಬುಡ್ಜಿ ನಂಕ್ ಎಂಪತಿ ಬೋಡು ಡಾಕ್ಟರ್ ಸುರೇಶ್ ರಾವ್ ದುಂಬಾಳ್ತದ ಕೂಟ ಈ ರೀತಿ ಕೆಲಸ ಮಲ್ತೊಂದುಂಡೊಂದು ಮೆಚ್ಚುಗೆ ತೆರಿಪಾಯರು. MIO ವೈದ್ಯರು ಡಾಕ್ಟರ್ ವೆಂಕಟರಮಣ ಕಿಣಿ, ಡಾಕ್ಟರ್ ರೋಹನ್ ಗಟ್ಟಿ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ವೈದ್ಯರು, ಆರೋಗ್ಯ ತಜ್ಞರು, ಸಮಾಜ ನಾಯಕರು ಸಮೀಕ್ಷೆ ಇಡುವಂತಿನಕ್ಕಲು ಕಾರ್ಯಕ್ರಮ ಇಡ್ತಾರೆ. ಕ್ಯಾನ್ಸರ್ ಅಂತ ಹೇಳುವ ರೋಗ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಭಾರತ ದೇಶದಲ್ಲಿ ಕ್ಯಾನ್ಸರ್ ಬೆಳೆಯುವಷ್ಟು ವೇಗದಲ್ಲಿ ಬೇರೆ ರೋಗಗಳ ಗುಣಲಕ್ಷಣಗಳು ನಮ್ಗೆ ಕಾಣೋದಿಲ್ಲ. ನನಗೆ ತಿಳಿದ ಹಾಗೆ ಇವತ್ತು ಜನರು ಹೆದರುವಂತ ಒಂದೆರಡು ರೋಗಗಳಿದ್ರೆ ಅದು ಒಂದು ಕ್ಯಾನ್ಸರು, ಮತ್ತೊಂದು ಹಾರ್ಟ್. ಅಂತ ಭಯಂಕರವಾಗಿರ್ತಕ್ಕಂಥ ಭಯಾನಕವಾದಂಥ ಈ ರೋಗವನ್ನ ಬಹಳ ಪ್ರೈಮರಿ ಸ್ಟೇಜಲ್ಲಿಯೇ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡುವಂತ ಒಂದು ಕಾರ್ಯಕ್ರಮ ಈ ಇನ್ಸ್ಟಿಟ್ಯೂಷನ್ ಇಂದ ನಡೀತಾ ಇದೆ ಅಂತ ಹೇಳುದು ಅತ್ಯಂತ ಸಂತೋಷದ ವಿಚಾರ. ಇವತ್ತು MIO ಅವರು ಏನ್ ಮಾಡಬೇಕಿತ್ತು ಅದು ಸರ್ಕಾರ ಮಾಡಬೇಕಾದಂತ ಕೆಲಸ. ಇವತ್ತು ನಾವು ಈ ಸಮೀಕ್ಷೆ ಅಂದರೆ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕೂಡ ನಡೀತಾ ಇದೆ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಕೂಡ ನಡೀತಾ ಇದೆ. ಆದರೆ ನಮ್ಮ ಮೆಜಾರಿಟಿ ಸ್ಟಾಫ್ ಇರೋದು ಮಂಗಳೂರಲ್ಲಿ. ಇಲ್ಲಿ ನಮ್ಮದು ಈ ಸಮೀಕ್ಷೆ ಬೇಗ ನಡೆಯಿತು. ಈಗ 10,000ಕ್ಕಿಂತ ಜಾಸ್ತಿ ಮನೆಗಳನ್ನು ಮತ್ತು ಜನರನ್ನು ನಾವು ಸಂಪರ್ಕಿಸಿ ಕೆಲವು ಪ್ರಶ್ನೆಯನ್ನು ಕೇಳಿ ಅವರ ಅರಿವು ಅದೆಲ್ಲ ನಾವು ನೋಡಿದ್ದೇವೆ. ಎಲ್ಲ ಮನೆಗಳಿಗೆ ಹೋಗಿದ್ದೇವೆ. ಇದು ತುಂಬ ಕಷ್ಟದ ಕೆಲಸ. ಸೊ ಸ್ಟಾಫ್ಗಳು ಹಾಸ್ಪಿಟಲ್ ಕೆಲಸ ಮಾಡಿ ಪುರ್ಸತ್ತಿರುವಾಗ ಇದನ್ನು ಮಾಡಿದ್ದಾರೆ. ದೊಡ್ಡ ಕೃತಜ್ಞತೆ ಹೇಳ್ತೇನೆ ನಮ್ಮ ಎಲ್ಲ ಸ್ಟಾಫಿಗೆ. ಈ ಮಾಡೋ ಉದ್ದೇಶ ಏನಂದರೆ, ಈಗ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡುವ ಪ್ರಯತ್ನ ಮಾಡ್ತೇವೆ, ಅದು ನಮ್ಮ ಕರ್ತವ್ಯ. ಅದನ್ನೇ ಮಾಡಿದರೆ ಸಾಲದು, ಸಮಾಜಕ್ಕೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುವ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಕೂತ್ಕೊಂಡಾಗ ಎಲ್ಲರೂ 3rd 4th ಸ್ಟೇಜ್ ಬಂದರೆ ನಾವು ಎಷ್ಟು ಕಷ್ಟಪಟ್ಟರೂ ಅದು ಅಷ್ಟು ಪ್ರೊಡಕ್ಟಿವ್ ಆಗೋದಿಲ್ಲ. ಖರ್ಚಿರ್ತದೆ, ಬಟ್ ರಿಟರ್ನ್ಸ್ ಕಡಿಮೆ ಇರ್ತದೆ. ಸೊ ವಿ ಹ್ಯಾವ್ ಟು ಸರ್ವೈವ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್ ಇನ್ ಆಂಕಾಲಜಿ. ಲೋಕ ಕಾಡು ದಿನ ಮಾರ್ಚ್ 21 ವಂದನಾ ಪ್ರಶಸ್ತಿ ತೊನ್ನವು ಏಪುಗ್ಲ ನಿಂಪುದಿಪ್ಪನ ಸಂಗತಿಯಿಂದ ಡಾಕ್ಟರ್ RK ನಾಯರ್ ಪಂತೇರ ಕುಡ್ಲಡ್ ರಾಜ್ಯ ಮಟ್ಟದ ವಂದನಾ ಪ್ರಶಸ್ತಿ ತೊಂದ ಪಾತಿರಿಯರು. ರೋಟರೆಕ್ಟ್ ಕುಡ್ಲ
ಕುಡ್ಲಾ ಸೆಂಟ್ರಲ್ ಬಕ ರೋಟ್ರಾಕ್ಟ್ ಕ್ಲಬ್ ಕುಡ್ಲಾ ಸಿಟಿ ಸಂಸ್ಥೆದ ಒಟ್ಟು ಸಿರಿಗೇಡು ಕುರ್ಪನ ರಾಜ್ಯ ಮಟ್ಟದ ವಂದನಾ ಪ್ರಶಸ್ತಿಗೆ ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ RK ನಾಯರ್ನ ಅಜತದಿದ್ದದ ಕುಡ್ಲದ CVO ಹೋಟೆಲ್ಡ್ ಪ್ರಶಸ್ತಿ ಕುರ್ಪನ ಲೇಸ್ ಶನಿವಾರ ನಡೆತಂಡ ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ದ ಗುರ್ಕಾರ್ಯರ ಬಕ ಪ್ರಶಸ್ತಿ ಪ್ರಧಾನ ಸಮಿತಿ ಗುರ್ಕಾರ್ಯರ ಭಾಸ್ಕರ ಕಟ್ಟ ಎತ್ಕೊಂಡು ಸುರುತ ಪಾತೆರ ಪಂಡ್ಯರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರ ಶಿವಾನಂದ ತಗಡೂರು ಡಾಕ್ಟರ್ RK ನಾಯರ್ಗೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತಾರೆ. ಡಾಕ್ಟರ್ RK ನಾಯರ್ ಪಾತ್ರಿಡ್ದು ಮಾರ್ಚ್ 21 ಲೋಕ ಕಾಡು ದಿನ ಒಂದುವೇ ದಿನ ಪ್ರಶಸ್ತಿ ದಿತ್ತನೋವು ಏಪೊಗ್ಲ ನಿಂಪು ದೀಪಿನ ಕ್ಷಣ ಈ ಪ್ರಶಸ್ತಿ ನನ್ನ ಬರ್ಪುನ ಅಲ್ಮುಗು ಪ್ರೇರಣೆ ಅಪ್ಪನೊಂದು ಪಂಡ್ಯರ. ರೋಟರಿ ಕ್ಲಬ್ ರಡ್ಡನೇ ವಲಯದ ಅಸಿಸ್ಟೆಂಟ್ ಗವರ್ನರ್ ಪ್ರೊಫೆಸರ್ ಡಾಕ್ಟರ್ ಚೆನ್ನಗಿರಿ ಗೌಡ ಪಾತಿರ್ದ ರೋಟರಿ ಕ್ಲಬ್ ಮಾತಾ ವಲಯಡು ಎಡ್ಡೆ ರೀತಿಯ ಕಾರ್ಯ ಮಲ್ಪನೊಂದು ಮೆಚ್ಚಿಗೆ ತೆರಿಪಾಯಿರ. ರೋಟರಿ ಕ್ಲಬ್ದ ಪ್ರಜ್ವಲ್ R ಡಾಕ್ಟರ್ B ದೇವದಾಸ್ ರೈ ಕಾರ್ಯಕ್ರಮ ಇಟ್ಟಿದ್ದಾರೆ. This club is doing the best in all respects, in all avenues. The membership, it is number one. TRF contribution, doing good, and all the projects also. The more number of projects done by your club. It is my compliments to your club as an assistant governor. And I would like to mention one more important thing. Our major donor, PDG, Professor Dr. Devdas Rai. He is another inspiration to the Rotarians. We should always remember this. I have learned so many things from him. Lot of things. He has conclaved many signature projects. That is Chinnala Utsava. It is a unique, and he is organizing the Rotary quiz, and this is the another example today what we are going to have it here. ಇವತ್ತಿನ ಈ ವಂದನಾ ಪ್ರಶಸ್ತಿಯನ್ನು ನೀವು ಸಮರ್ಪಣೆ ಮಾಡಿದಂಥ ದಿನ ರೋಟ್ರಾಕ್ಟ್ ಮಂಗಳೂರಿಗೆ ಮತ್ತು ನಮಗೂ ಯಾವತ್ತೂ ಮರೀಲಿಕ್ಕೆ ಆಗದಂಥ ಒಂದು ದಿವಸ. ಬರುವಂಥ ಪೀಳಿಗೆ, ಇನ್ನು ನಾಳೆ ಬರುವಂಥ ಪೀಳಿಗೆ, ನೆಕ್ಸ್ಟ್ ಜನ್ರೇಷನ್ ಅಂತ ನಾವು ಹೇಳ್ತೇವೆ, ಅವರಿಗೂ ಮರೀಲಿಕ್ಕೆ ಆಗದಂಥ ಒಂದು ದಿವಸವಾಗಿ ಮಾರ್ಪಡ್ತಾರೆ. ಕಾರಣ 21 ವಿಶ್ವ ವನ ದಿನ, ವರ್ಲ್ಡ್ ಫಾರೆಸ್ಟ್ ಡೇ. ಅದೇ ದಿನ ನೀವು ವಂದನಾ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಅದು ಒಬ್ಬ ವನವನ್ನು ಸೃಷ್ಟಿ ಮಾಡುವವನಿಗೆ ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಪುನಃ ಒಮ್ಮೆ ವಂದನೆಗಳು. ಇಂಥ ಒಂದು ಪ್ರಶಸ್ತಿ ಯಾಕೆ ಇಂಥ ಪ್ರಶಸ್ತಿಯನ್ನು ಕೊಡೋದ್ರಿಂದ ಇದೊಂದು ಪ್ರೇರಣೆ ಯಾಕೆಂತ ಹೇಳಿದರೆ ನೆಕ್ಸ್ಟ್ ಜನ್ರೇಷನಿಗೆ ಅವ್ರು ಹೇಳಿದಾಗೆ ರೋಟ್ರಾಕ್ಟಿಂದ ಹಿಡಿದು ಅದು ರೋಟ್ರಿವರೆಗೆ ಬಂದು ಇದೊಂದು ದೊಡ್ಡ ಅಂತರದಲ್ಲಿ ಕೊಡುವಂಥ ಒಂದು ಸ್ಟೇಜನ್ನು ಮಾಡಿದ್ದಾರೆ. ನೆಕ್ಸ್ಟ್ ಜನ್ರೇಷನಿಗೆ ಒಂದು ಮಾದರಿ ಆಗ್ತದೆ. ಯಾವ ರೀತಿಯಲ್ಲಿ ಸಮಾಜದಿಂದ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಎಂಥದನ್ನು ಯಾವಾಗ ಕೊಡಬೇಕು ಅಂತ ಹೇಳುವಂಥ ವಿಷಯ. ಸಮಾಜ ಸೇವೆ ಮಾಡುವವರು ತುಂಬ ಜನ ಇದ್ದಾರೆ. ಆದರೆ ನೀವು ಭೂಮಿಗೋಸ್ಕರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ, ಅದು ಯುಗದಲ್ಲಿ ಇರುತ್ತದೆ ಅಂತ ಹೇಳಿದರೆ ಅದು ನಿಜವಾದದ್ದು. ಕಾಡು ಯುಗದಲ್ಲಿ ಇರುತ್ತದೆ. ಐವನೇ ಅಳಪೆ ದಕ್ಷಿಣ ವಾರ್ಡ್ದ ಕುಂದರ್ ಕುಟುಂಬ ದೈವಸ್ಥಾನ ಬಕ ಅಳಪೆ ಜೋಡ್ಸವನ ಮಾರ್ಗದ ಅಭಿವೃದ್ಧಿಗೆ ಭೂಮಿ ಪೂಜೆ ಶಾಸಕರ ಡಿ ವೇದವ್ಯಾಸ ಕಾಮತ್ ದುಂಬಾಳ್ತೆಡ್ ನಡತಂಡ. ಐವನೇ ಅಳಪೆ ದಕ್ಷಿಣ ವಾರ್ಡ್ದ ಕುಂದರ್ ಕುಟುಂಬ ದೈವಸ್ಥಾನ ಬಕ ಅಳಪೆ ಜೋಡ್ಸವನ ಮಾರ್ಗದ ಅಭಿವೃದ್ಧಿಗೆ ಭೂಮಿ ಪೂಜೆ ಶಾಸಕರ ಡಿ ವೇದವ್ಯಾಸ ಕಾಮತ್ ತುಂಬಾಳ್ತೆಡ್ ನಡತಂಡ. ವೇದವ್ಯಾಸ ಕಾಮತ್ ಪಾತಿರ್ದು ಪಡೀಲ್ದ ಕುಂದರ್ ಕುಟುಂಬದ ಈ ದೇವಸ್ಥಾನಗೂ ಬರ್ಪುನ ಮುಖ್ಯ ಮಾರ್ಗ ಬಾರಿ ಸಪೂರಾದಿತ್ತದ ಮುಲ್ಪ ವಿಶೇಷ ಅಭಿವೃದ್ಧಿ ಕಾಮಗಾರದ ಅಗತ್ಯ ಇತ್ತಂಡ. ಐತಂಚ ಶಿಲಾನ್ಯಾಸ ಮಲ್ದಂಡ ವರ್ಷಲ ಸಂಕ್ರಾಂತಿ ಸೇರಿದ ವರ್ಷದ ಜಾತ್ರೆದ ಪುರ್ತು ಭಕ್ತರಿಗೆ ಬೊಕ ಪರಿಸರದ ಜನಕ್ಲೆನ ಅನುಕೂಲಗಾದಿ ವಿಶೇಷ ಕಾಮಗಾರಿ ನಡಪರೆ ಉಂಡೊಂದು ಪಂಡಿರ.
ಬಿಜೆಪಿ ಮಂಡಲದ ಗುರುಕಾರ್ಯರು ರಮೇಶ್ ಕಂಡಿಟ್ಟು ಇದುಂಬುದ ಪಾಲಿಕೆದ ಸದಸ್ಯರು ಶೋಭಾ ಪೂಜಾರಿ, ವಾರ್ಡ್ ಗುರುಕಾರ್ಯರು ಹರೀಶ್ ಸೇರಿನಂಚ ಕುಂದರ್ ಕುಟುಂಬದಕ್ಕೂ ಈ ಪೊರ್ತುಡಿತ್ತೇರು. ಪಡೀಲ್ನ ಈ ಕುಂದರ್ ಕುಟುಂಬದ ದೈವಸ್ಥಾನಕ್ಕೆ ಬರುವಂಥ ಮುಖ್ಯ ರಸ್ತೆ ಬಹಳ ಕಿರುದಾದಂಥ ಒಂದು ಮುಖ್ಯ ರಸ್ತೆಗೆ ಅದಕ್ಕೆ ವಿಶೇಷವಾಗಿ ಕಾಮಗಾರಿಗಳ ಅಭಿವೃದ್ಧಿ ರಸ್ತೆಗಳಾಗಬೇಕು ಅಂತ ಒಂದು ಚಿಂತನೆಯೊಂದಿಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಶೋಭಾ ಪೂಜಾರಿ ಅವರು ಅದನ್ನು ಸ್ಯಾಂಕ್ಷನ್ ಮಾಡುವಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಪಡ್ಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿ ಅದರ ಕೆಲಸ ಕಾರ್ಯಗಳು ಇವತ್ತು ಶಿಲಾನ್ಯಾಸವಾಗಿದೆ. ಒಟ್ಟಾರೆ ಭಾಳ ಕಿರಿದಾದಂಥ ರಸ್ತೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಡೀಲ್ನ ಕುಂದರ್ ಮನೆತನದ ದೈವಸ್ಥಾನಗಳು ಅಲ್ಲಿ ಹೊಸದಾಗಿ ಕಟ್ಟಿ ಆ ದೈವಸ್ಥಾನದಲ್ಲಿ ಅವರ ವಾರ್ಷಿಕವಾದಂಥ ಸಂಕ್ರಮಣದಿಂದ ಹಿಡಿದು ಪ್ರತಿ ಸಂಕ್ರಮಣ ಮತ್ತು ವಾರ್ಷಿಕವಾಗಿ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಬರಲಿಕ್ಕೆ ದಾರಿ ಆಗಬೇಕು. ಎಲ್ಲ ಪರಿಸರದ ಜನರಿಗೆ ಇಲ್ಲಿಂದ ಆ ಮುಖ್ಯ ರಸ್ತೆಗಳ ಕಾಮಗಾರಿಗಳಿಗೆ ಪೂರಕವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಚಿಂತನೆ ಪ್ರಕಾರ 10 ಲಕ್ಷ ರೂಪಾಯಿ ಅನುದಾನವನ್ನು ಜೋಡಿಸ್ಕೊಂಡು ಈ ಕಾಮಗಾರಿಗಳು ಮಾಡ್ತಾ ಇದ್ದೇವೆ. ನಾನು ವಿಶೇಷವಾದಂಥ ಈ ಅಭಿವೃದ್ಧಿ ಯಶಸ್ವಿಯಾಗಲಿ. ಮಧ್ಯಪ್ರಾಚ್ಯ ದೇಶಲೆಡೆ ಸಂಘರ್ಷ ಶುರುವಾಯಿಬಕ ರಷ್ಯಾಡ್ದು ಒಂದುವೇ ಸುರುತ್ತ ಸಟ್ಟಿಗೆ ಉರಾಲ್ ಕಚ್ಚಾ ತೈಲ ದಿಂಜ ಒಂದು ಪಿದಾರ್ದಿನ ಅಕ್ವಾ ಟೈಟಾನ್ ಕಪ್ಪಲ್ ಕುಡ್ಲದ ನಾವು ಮಂಗಳೂರು ಬಂದರ್ಗೆ ಶನಿವಾರ ರಾತ್ರಿ ಬೈದಂಡು. ಮಧ್ಯಪ್ರಾಚ್ಯ ದೇಶಲೆಡೆ ಸಂಘರ್ಷ ಶುರುವಾಯಿಬಕ ರಷ್ಯಾಡ್ದು ಒಂದುವೇ ಸುರುತ್ತ ಸಟ್ಟಿಗೆ ಉರಾಲ್ ಕಚ್ಚಾ ತೈಲ ದಿಂಜ ಒಂದು ಪಿದಾರ್ದಿನ ಅಕ್ವಾ ಟೈಟಾನ್ ಕಪ್ಪಲ್ ಕುಡ್ಲದ ನಾವು ಮಂಗಳೂರು ಬಂದರಿಗೆ ಶನಿವಾರ ರಾತ್ರಿ ಬೈದಂಡು. ರಷ್ಯಾದ ಪ್ರಿಮೋಸ್ಟ್ ಪಂಪ್ನಲ್ತ್ ಪಿದಾರ್ದಿತ್ತಡಲ ಬದಲಾಯನ ರಾಜಕೀಯ ಭೌಗೋಳಿಕ ಸ್ಥಿತಿಗತಿಗೆ ದಿಕ್ಕು ಬದಲ್ತದ ಕುಡ್ಲಗ್ ಬೈದಂಡು. ಶನಿವಾರ ರಾತ್ರಿದ ಪೊರ್ತು ನಾವು ಮಂಗಳೂರು ಬಂದರ್ದ ಪಿದೈ ವಲಯದ ಕಡಲ್ಡುಪ್ಪುನ ನೀಂದುನ ಜೆಟ್ಟಿಗೆ ಮುಟ್ಟುದಂಡು. ಈ ನೀಂದುನ ಜೆಟ್ಟಡ್ ಮಾಮಲ್ಲ ಪಡಾವುಲೆಡ್ದು ಕಚ್ಚಾ ತೈಲ ಜಪಡಾವನ ಸೌಕರ್ಯ ಉಂಡು. ಅವಳು ಈ ಕಪ್ಪಲ್ ರಷ್ಯಾನ್ ಉರಾಲ್ ಕಚ್ಚಾ ತೈಲನು ಜಪಡಾವುಂಡು. MRPL ಈ ತೈಲನು ಸಂಸ್ಕರಣೆ ಮಲ್ಪುಂಡು. ಇಂದೆಟ್ ಸ್ವಲ್ಪ ತಾಜಿ ಸಾರ ಮೆಟ್ರಿಕ್ ಟನ್ ಕಚ್ಚಾ ತೈಲ ಉಂಡೊಂದು ತಿರಿತು ಬೈದಂಡು. ಜಾಗತಿಕ ಬಂಟರ್ನ ಸಂಗೋಲನ ಒಕ್ಕೂಟದ ಮುಲ್ಕಿಡುಪ್ಪುನ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣಡು ಹವಾ ನಿಯಂತ್ರಣದ ಸಭಾಭವನ ಕಟ್ಟೊಂದಿದ್ದದು ಐನ್ ಡಿಸೆಂಬರ್ ದೊಲೆ ಉದಿಪನ ಮಲ್ಪರೆ ಶಶಿಧರ ಶೆಟ್ಟಿ ಬರೋಡ ಉದ್ದೇಶದಿ ಒಂದೇರು ಆಲೆಕ್ಕೊಡು ಸೋಮವಾರ ಮುಲ್ಕಿಡ್ ಒಕ್ಕೂಟದ ವಿಶೇಷ ಸಭೆ ನಡಪಾದೆರು. ಜಾಗತಿಕ ಬಂಟರ್ನ ಸಂಗೋಲನ ಒಕ್ಕೂಟದ ನಿಲೆಟ್ಟು ಮುಲ್ಕಿ ರಾಷ್ಟ್ರೀಯ ರಾಜಮಾರ್ಗ ತಾಜೇತ ಕೈತಲ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣೋಡು ಹವಾ ನಿಯಂತ್ರಣದ ಸಭಾಭವನ ಕಟ್ಟೊಂದಿದ್ದದ ಎಂದೆತ ಸುರುತ್ತ ಹಂತದ ಕಾಮಗಾರಿ ಮುಗಿದಿದ್ದದು. 2ನೇ ಹಂತದ ಕಾಮಗಾರಿ ಶುರುವಾಯಿರುಂಡು. ಡಿಸೆಂಬರ್ 30 ಸಭಾಭವನ ಲೋಕಾರ್ಪಣೆ ಮಲ್ಪಡೊಂದು ಪನ್ಪುನ ಒಕ್ಕೂಟದ ಮಹಾನಿರ್ದೇಶಕರು ಶಶಿಧರ ಶೆಟ್ಟಿ ಬರೋಡದರಿನ ಉದ್ದೇಶದಂಚ ಮುಲ್ಕಿದ ಒಕ್ಕೂಟದ ಪ್ರವೀಣ್ ಭೋಜಶೆಟ್ಟಿ ಆಡಳಿತ ಆಫೀಸ್ ಸೋಮವಾರ ವಿಶೇಷ ಸಭೆ ನಡಪಾಯಿರು. ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬಕ ಶಶಿಧರ ಶೆಟ್ಟಿ ಬರೋಡ ಸಭೆಯನ್ನು ಉದ್ದೇಶಿತದ ಪಾತಿರಿಯರು. ಸಭಾಭವನದ ವಿನ್ಯಾಸಗಾರರು ಗೋಪಾಲ ಭಟ್ ಸಭಾಭವನದ ಬಗ್ಗೆ ಮಾಹಿತಿ ಕೊರಿಯರು. ಒಕ್ಕೂಟದ ಮಹಾನಿರ್ದೇಶಕರು ರಾಜೇಶ್ ಶೆಟ್ಟಿ, ಒತ್ತು ಗುರುಕಾರ್ಯರು ಕರ್ಣಿರಿ ವಿಶ್ವನಾಥ ಶೆಟ್ಟಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ಪಡುಕೂಡೂರು ಹರೀಶ್ ಬಿಟ್ಟು ಪಾತೆ ತುಂಡ್ಯರು.
ಕನ್ಯಾ ಸದಸ್ಯನ್ನೇ ಜಾಗ ಎತ್ತು ಕೊಡ್ತೇರು. ಈ ಜಾಗ ನಮ್ಮ ಒಂದು ಈ ಆಫೀಸ್ ನಮ್ಗೆ ಪ್ರವೀಣ್ ಬೋಸ್ ಶೆಟ್ರು ಕೊಡ್ತೇರು. ಅಲ್ತ ಪಕ್ಕ ಈ ಜಾಗ ಖಾಲಿ ಬಿಡ್ರೆ ಬಲ್ಲಿಂದ ತೋನ್ಸೆ ಆನಂದ್ ಶೆಟ್ಟರ್ ನಾವು ಒಂದು ರಿಕ್ವೆಸ್ಟ್ ಮಲ್ತಾ ಯಾಕೆ ಅವ್ರು ಬಂಡೇರು ಎಣ್ಣನೆ ಕಾಂಟ್ರಾಕ್ಟರ್ ಉಳ್ಳೇರು ಎಣ್ಣನೆ ಆರ್ಕಿಟೆಕ್ಟ್ ಉಳ್ಳೇರು ನಮ್ಮ ಒಂದು ಓಪನ್ ಏರ್ ಮಲ್ಪಗ ಅಂತ ಬಂಡೇರು. ಅವ್ರು ನಂಗೆ 80 ಲಕ್ಷ ರೂಪಾಯಿ ಕೊಡ್ದಿತ್ತೇರು. ಅಲ್ತ ಪಕ್ಕ ಒಂದು 75 ಲಕ್ಷ ಹೋಗು ಆ ಒಂದು ಓಪನ್ ಏರ್ದ ಕಾಂಟ್ರಾಕ್ಟ್ರ್ ಕೊಡ್ದು ಕಾಂಟ್ರಾಕ್ಟರ್ ಬರ್ತದೆ ಆರೇ ಪೇಮೆಂಟ್ ಮಲ್ತದೆ. ಸಾಧಾರಣ ಒಂದು ಅರ್ಧ ವರ್ಷ ಕೆಲಸ ಆತನು ಕಂಪೌಂಡ್ ವಾಲ್ ಫಿಲ್ಲಿಂಗ್ ಅವು ಒಂದು ಮಾತ ಆತನಾಗ ಲಾಸ್ಟಿಗೆ ಸದಾಶಿವನೇ ಬಂಡೇರು ಒಂದು ಈತ್ ಹಾಕಿದ ಜಾಗ ನಮ್ಮ ಒಂದೇನು ನಮ್ಮ ಒಂದು ಖಾಲಿ ಓಪನ್ ಏರ್ ಮಲ್ತಂಡು ನಾವು ಆಜಿ ತಿಂಗಳು ಮಾತ್ರ ಪ್ರೋಗ್ರಾಮ್ ಮಲ್ಪರಾಪಿನಿ ಬರ್ಸೋ ಮಲ್ಪರಾಪಜಿ ಬಟ್ ಇನಿ ಕೋಡಿ ಮಾತೆಲ್ಲ AC ಬೋರ್ಡು ಓವೇ ಕಾರ್ಯಕ್ರಮ ಮಲ್ಪನಲ್ಲಿ AC ಬೋರ್ಡು ಅಂಚಪ್ಪನಾಗ ನಮ್ಮ ಅವೇನು AC ಹಾಲ್ ಮಲ್ತಂಡ ಬಾರಿ ಎಡ್ಡೆ ಅಂದ ಅವ್ರ ಸಜೆಷನ್ ಕೊರಿಯರು. ಮುಜಿ ತಿಂಗಳ ಮುಗಿಪರಾಪುಂಡು ಮುಗಿಪುನ ಸಮಸ್ಯೆ ಅತ್ತು ದಯವಂಡ ಬೇತೆ ಬೇತೆ ಏಜೆನ್ಸಿ ಬೇಲೆಮಂತನ ಒಂಜಗೊಂಜಿ ಕೋರ್ಡಿನೇಷನ್ ಬೋರ್ಡ್ ಆಪುಂಡು ಬೇಲೆಮನ ಎಲೆಕ್ಟ್ರಿಕ್ದ AC ಯಾಕಲೆ ಕೋರ್ಡಿನೇಷನ್ ಇಪ್ಪನಾಗ ಬೇಲೆ ಮನಪ ಸಾಧ್ಯತೆ ನಮಗಿತ್ತೆ ಬೇಲದ ಸಮಸ್ಯೆ ಅತ್ತು ನಮ್ಮ ಕಾಂಟ್ರಾಕ್ಟ್ರ್ ಶ್ರದ್ಧಾ ಉಳ್ಳೇರು ಆರ್ಕಿಟೆಕ್ಟ್ಲ ಸರಿ ಉಳ್ಳೇರು ನಮಗೆ ಸಮಸ್ಯೆ ಎಪ್ಪನೈತೆ ಫಂಡ್ದ ಆ ಫಂಡ್ ಇತ್ತಿನ ಆಜಿ ತಿಂಗಳದಲ್ಲ ನಮ್ಮ ಬಿಲ್ಡಿಂಗ್ ಖಂಡಿತವಾದಲ್ಲ ಆಪುಂಡು ಐಕೆ ಬೋಡ್ತಿನ ಅರೇಂಜ್ಮೆಂಟ್ ನಾವು ಮನ್ಪುಡು ಬಕ್ಕ ಎಂಚ ಹರಿಶನ್ನೆ ಪಂಡೇರ ನಮ್ಮ ಮೇಯ್ನ್ ಏನೈತೆ ಉದ್ದೇಶದಾದ ಅಂತ ಕೇಳ ಮಾತೇರಲ್ಲ ಐಟ್ ಆಕಲು ಮುಕ್ಕಲು ಏರ್ಲಜಿ ಮಾತ ಬಂಟ್ರು ಏರ್ ಮಾತ ಉಲ್ಲೇರು ಹಾಕ್ಲಿನ ಪೂರ ಒಟ್ಟುಪಾಡಿನ ಕೆಲಸ ನಮ್ಮ ಲೋಕಾರ್ಪಣೆ ಮನ್ಪಣೆನ ಆವಡು ಅವು ನಮ್ಮ ಮೇಯ್ನ್ ಉದ್ದೇಶ. ಬಿಲ್ಡಿಂಗ್ ಅಂತೂ ಖಂಡಿತವಾದಲ್ಲ 100% ಅವು ಬಿಲ್ಡಿಂಗ್ ಆಪುಂಡು ಐಟ್ದಲ್ಲ ಡಿಸ್ಕಷನ್ ಇಜ್ಜಿ ಮಾತ ಇತ್ತು ಬೇರೆ ಪಂಡ್ಲೆಕ್ಕನ ಸಾಧಾರಣ ಆಜಾರೆ ಕೋಟಿ ರೂಪಾಯಿ ಆವಡು ಅಂತ ಪಂಡ ಬೇರೆ ಕಮಿಟ್ಮೆಂಟ್ ಮಂತ್ನಕ್ಲು ಮಸ್ತ್ ಜನ ಉಳ್ಳೇರು ಇಡೋರ ಒಂದು ಸ್ಲೋ ಆದಿಪ್ಪು ಇತ್ತು ಮಾತು ನನ್ನ ಮಾತೆರ್ಲ ಕೊರ ಸುರು ಮನ್ಪೇರು ಆ ಉದ್ದೇಶಕ್ಕೋಸ್ಕರವಾದಿ ನಮ್ಮ ಮೂಲ ಮಾತೆರ್ಲ ಸೇರ್ಲಿ ನಮ್ಮ ದುಡ್ಡು ಇಪ್ಪುಂಡು ಕೊರ್ರ ಮನಸ್ಸು ಬೋಡು ಆತೆ ದುಡ್ಡು ಇಜ್ಜಿಂದ ಆಲತ್ತು ಎಲ್ಲೆಲ್ಲೇ ಮಟ್ಟದ ದುಡ್ಡು ಕೊರ್ನಲ್ನಾಣ ನಮ್ಮ ಆಜಾರೆ ಕೊಟ್ಟಿದ್ದ ಬೇಲೆ ಬಾರಿ ಬೇಗಡು ಮುಗಿಯುಂಡು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಬಕ ಆಳ್ವಾಸ್ ನುಡಿಸಿರಿ ವಿರಾಸತ್ ಕುಡ್ಲ ಘಟಕದ ನಿಲೆಟ್ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಶನಿವಾರ ಬಯ್ಯಗ ಕುಡ್ಲ ಲಾಲ್ಬಾಗ್ ಕೈತಲ್ದ ಕರಾವಳಿ ಉತ್ಸವ ಮೈದಾನಡು ನಡೆತಂಡ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಬಕ ಆಳ್ವಾಸ್ ನುಡಿಸಿರಿ ವಿರಾಸತ್ ಕುಡ್ಲ ಘಟಕದ ನಿಲೆಟ್ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಶನಿವಾರ ಬಯ್ಯಗ ಕುಡ್ಲ ಲಾಲ್ಬಾಗ್ ಕೈತಲ್ದ ಕರಾವಳಿ ಉತ್ಸವ ಮೈದಾನಡು ಅಟ್ಟಣೆ ಮಲ್ದದಿತ್ತೆರ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬರವು ಕಲ್ಪನಾ ಏನದು ಜೋಕುಲು ಯೋಗ ದೀಪಿಕಾ ಶಾಸ್ತ್ರೀಯ ನಲಿಕೆ ಅಷ್ಟಲಕ್ಷ್ಮಿ ಬಡಕೈತಿಟ್ಟು ಯಕ್ಷಗಾನ ಶಂಕರಾದ್ರ ಶರೀರಿನಿ ಗುಜರಾತ್ ದಾಂಡಿಯ ಮಣಿಪುರಿ ಕೋಲಾಟ ಮಲ್ಲಕಂಬ ಬಲ್ಲದ ಕಸರತ್ ಡೊಳ್ಳು ನಲಿಕೆ ಕಥಕ್ ನಲಿಕೆ ಪುರುಲಿಯ ಸಿಂಹ ನಲಿಕೆ ತೆನ್ಕೈತಿಟ್ಟದ ಯಕ್ಷಗಾನ ಹಿರಣ್ಯಾಕ್ಷ ವಧೆಯಿಂಚ ತರಾವರಿ ಕಾರ್ಯಕ್ರಮಲು ಕಲಾಭಿಮಾನ್ಯ ನಮ್ಮ ಮನಸ್ಸು ಗೆಂದಂಡ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಮೋಹನ ಆಳ್ವೀರ್ ಉದೀಪನ ಲೀಸಡ್ ಪಾತ್ರೆಡ್ದು ಕುಡ್ಲಡು ಮೂಜನೆ ಸರ್ತಿ ಸಾಂಸ್ಕೃತಿಕ ವೈಭವ ನಡಪಾದ ಒಟ್ಟು 30 ಸರ್ತಿ ವಿರಾಸತ್ 17 ಸರ್ತಿ ನುಡಿಸಿರಿ ನಡಪಾದಿತ್ತ ಕರಾವಳಿದ ಸಂಸ್ಕೃತಿದ ಪ್ರದರ್ಶನ ರಾಜ್ಯದೊರ್ಮಿಡಾವುಡೊಂದು 88 ಘಟಕ ಮಲ್ತೊಂದು ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮ ನಡಪಾವುದಿಲ್ಲ ಅಂದು ಪಂಡ್ಯರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕಾರ್ಯಕ್ರಮ ಉದೀಪನ ಮಲ್ತದ ಪಾತ್ರಿಡ್ದು ಆಳ್ವಾಸ್ ಬರವು ಸಂಸ್ಥೆ ಬಜಿ ಬರವಗ್ ಮಾತ್ರ ಉಪ್ಪುನತ್ ಕಲೆ ಸಾಹಿತ್ಯ ಗುಬ್ಬುಗೆ ಹೆಚ್ಚ ಮಹತ್ವ ಕೊರೊಂದುಲ್ಲರಿ ಅಂದು ಪಂಡ್ಯರ. ಗುರ್ಕಾರ್ಮಿ ವಹಿಸ್ತಿನ ಶಾಸಕರ ವೇದವ್ಯಾಸ ಕಾಮತ್ ಪಾತ್ರಿಡ್ದು ಕಾರ್ಯಕ್ರಮಲೇನು ಪೊರ್ಲ ಗಂಟೆಡ್ ಮಲ್ಪರೆ ಮೋಹನ ಆಳ್ವಿರಿಡ್ದು ಕಲ್ಪೊಡು ಬರವು ಸಮಾಜ ಸಂಸ್ಕೃತಿನ ಕಟ್ಟದ ಬುಲೆ ಪಾವನ ಕೆಲಸ ಮಲ್ತೊಂದು ಬೈದಿನವು ಪುಗರುನ ಸಂಗತಿಂದು ಪಂಡ್ಯರ. ಕರ್ನಾಟಕ ರಾಜ್ಯ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ DS ಗಟ್ಟಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ದುಂಬುದ ಶಾಸಕರಾಯನ ಶಕುಂತಲ ಶೆಟ್ಟಿ ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ಡಾಕ್ಟರ್ ಹರಿಕೃಷ್ಣ ಪುನರೂರು ಪ್ರದೀಪ್ ಕುಮಾರ ಕಲ್ಕೂರ ಡಾಕ್ಟರ್ ಚಿನ್ನಪ್ಪ ಗೌಡ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಲ್ಲಿ ಲಕ್ಷ ಬಿ ಕರ್ಕೇರ ಪದ್ಮರಾಜ್ ಆರ್ ಪೂಜಾರಿ AC ಭಂಡಾರಿ PS ಪ್ರಕಾಶ್ ಅಜಿತ್ ಕುಮಾರ್ ಐ ಮಾಲಾಡಿ ಭಾಸ್ಕರ್ ಐ ಕೊಕ್ವಾಳ್ಳಿ ಪುಷ್ಪರಾಜ್ ಜೈನ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಉದೀಪನಲ್ಲಿ ಸ್ಥಿತದ ಡಾಕ್ಟರ್ ಮೋಹನ ಆಳ್ವೀರ್ ಮಾತರಿಗ್ಲ ಬೂಕು ಕೊಡ್ದು ಎದ್ಕೊಂಡ್ಯರ. ಶಶಿರಾಜರಾವ್ ಕಾವರು ಸೊಲ್ಮೆ ಸಂದೈರ್ ವೇಣುಗೋಪಾಲ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿಯರು. ಇಡೀ ಕರಾವಳಿ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಹೆಮ್ಮೆಯನ್ನು ತಂದುಕೊಟ್ಟಂಥ ಡಾಕ್ಟರ್ N. ವಿನಯ್ ಹೆಗ್ಡೆ ಅವರಿಗೆ ಅರ್ಪಣೆ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಬಂಧುಗಳೇ, ಡಾಕ್ಟರ್ N. ವಿನಯ್ ಹೆಗ್ಡೆ ಅವರು ಕರಾವಳಿ ಕರ್ನಾಟಕದ ಶಕ್ತಿಯನ್ನು, ಕರಾವಳಿ ಕರ್ನಾಟಕದ ಅಸ್ಮಿತೆಯನ್ನು, ಕರಾವಳಿ ಕರ್ನಾಟಕದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದವರು. ಈ ಭಾಗದ ಜನರು ಸಂಕಲ್ಪವನ್ನು ಮಾಡಿದರೆ
ಧರ್ಮದ ಹಾದಿಯಲ್ಲಿ ನಡೆದರೆ, ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮುಂದೆ ನಡೆದರೆ ಯಾವ ಮಾದರಿಯನ್ನು ಸೃಷ್ಟಿಸಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವರು ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು. ಅಂಥ ಮಹಾನ್ ಪುರುಷನಿಗೆ ಇವತ್ತು ಮತ್ತೊಂದು ಅದೇ ರೀತಿಯ ಸಂಸ್ಥೆ, ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಒಂದು ರೀತಿಯಲ್ಲಿ ಮಲ್ಟಿ ಡೈಮೆನ್ಷನಲ್ ಆಗಿ, ಸಮಗ್ರವಾಗಿ, ಕಾಂಪ್ರಿಹೆನ್ಸಿವ್ ಆಗಿ ಶಿಕ್ಷಣವನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಂದು ಸಂಸ್ಥೆ. ಕಲೆ, ಸಾಹಿತ್ಯ, ಕ್ರೀಡೆ, ಸಂಸ್ಕೃತಿ ಮತ್ತು ಇವತ್ತಿನ ಆಧುನಿಕ ಶಿಕ್ಷಣ ಇದೆಲ್ಲವನ್ನು ಒಳ್ಳೆಯದಾಗಿ ಜೋಡಿಸಿಕೊಂಡು ಒಂದು ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿಕೊಂಡು, ಅದರ ಜೊತೆಗೆ ಕಾರ್ಣಿಕರು ನನ್ನ ಹತ್ರ ಹೇಳ್ತಾ ಇದ್ರು, ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂದರೆ ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಪ್ರತಿಯೊಂದು ವಿಭಾಗದಲ್ಲಿಯೂ. ಅದು ಕ್ರೀಡೆಯಲ್ಲಿಯೂ ಅದೇ ರೀತಿ. ಇವತ್ತು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರನ್ನೂ ಆಟ ಆಡಿಸ್ತಾರೆ, ಎಲ್ಲರನ್ನೂ ಸಾಹಿತ್ಯದ ಅಭಿರುಚಿಯಲ್ಲಿ ಬೆಳೆಸ್ತಾರೆ. ಎಲ್ರಿಗೂ ಅವರ ಸಾಮರ್ಥ್ಯ ಇದ್ದರೆ ಹಾಡುವಂಥ ಅವಕಾಶ, ಹಾಡನ್ನು ಕಲಿಯುವಂಥ ಅವಕಾಶ ಒಂದು ಒದಗಿಸಿಕೊಟ್ಟಂಥ ಡಾಕ್ಟರ್ ಎಂ ಮೋಹನ ಆಳ್ವ ಅವರು ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರ ಹಾದಿಯಲ್ಲೇ ನಡೀತಾ ಇರುವಂಥ ಒಂದು ಅಪರೂಪದ ವ್ಯಕ್ತಿತ್ವ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕೀರ್ತಿಶೇಷ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರ ಸವಿ ನೆನಪಿಗಾಗಿ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನೆನಪಿಸ್ಕೊಳ್ಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬಹಳ ಭವ್ಯವಾದಂಥ ವೇದಿಕೆಯನ್ನು ಮಾಡಿ, ಅವರು ಮಾಡಿದಂಥ ಸಾಧನೆ, ಅವರ ಯೋಚನೆ, ಅವರ ವಿಚಾರಗಳನ್ನು ಇನ್ನಷ್ಟು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತುಂಬಿದ ಕೊಡ ಯಾವತ್ತೂ ತುಳುಕುವುದಿಲ್ಲ ಅಂತೇಳಿ ಹಿರಿಯರು ಹೇಳಿದ್ದು ನೆನಪಿಸ್ಕೊಳ್ಬೇಕು. ಬಹಳ ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂಥ ವಿನಯ್ ಹೆಗ್ಡೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಕರಾವಳಿಯ ತುಳುನಾಡಿಗೆ ಕೊಟ್ಟಂಥ ಕೊಡುಗೆಯನ್ನು, ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಮುಖ್ಯವಾಹಿನಿ ತರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರ ಪ್ರಯತ್ನಗಳು, ಇದೆಲ್ಲವೂ ಬಹಳ ದೊಡ್ಡ ರೀತಿಯಲ್ಲಿ ನಾವೆಲ್ಲರೂ ಇಡೀ ಕರಾವಳಿ ಭಾಗದಲ್ಲಿ ಮೆಚ್ಚಿಕೊಂಡಿದ್ದೇವೆ. ಅದಕ್ಕಾಗಿ ಅವರ ನೆನಪಿಗಾಗಿ ಡಾಕ್ಟರ್ ಮೋಹನ ಆಳ್ವ ಅವರು ಈ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಯಾವುದೇ ಒಂದು ಕಾರ್ಯವನ್ನು ಮೋಹನ ಆಳ್ವ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ 100% ಪರ್ಫೆಕ್ಟ್. ಅದರಲ್ಲಿ ಒಂದು ತಪ್ಪನ್ನು ಕೂಡ ಹುಡುಕುವಷ್ಟು ಸಾಮರ್ಥ್ಯ ಸಾಧಾರಣ ಮಟ್ಟಿಗೆ ನಮ್ಮ ಯಾರ ಹತ್ರ ಇರಲಿಕ್ಕಿಲ್ಲ. ಅಷ್ಟು ಮಟ್ಟಿಗೆ ಅವರು ಪರ್ಫೆಕ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಬಹಳ ಸುಂದರವಾಗಿ ಅದನ್ನು ಜೋಡಿಸ್ಕೊಳ್ತಾರೆ. ಸಮಾಜದ ಎಲ್ಲ ವರ್ಗವನ್ನು ಸಮಾನವಾಗಿ ಕಂಡು ಎಲ್ಲರನ್ನೂ ಜೋಡಿಸುವ, ಸಾಮರಸ್ಯ ಬಿಂಬಿಸುವಂಥ ವ್ಯಕ್ತಿತ್ವದ ವಿದ್ಯೆ, ಶಿಕ್ಷಣ, ಆರೋಗ್ಯ, ಉದ್ದಿಮೆ, ಧಾರ್ಮಿಕ, ಸಾಂಸ್ಕೃತಿಕದಲ್ಲಿ ತೊಡಗಿಸಿಕೊಂಡಂತಹ ಕೀರ್ತಿಶೇಷ ವಿನಯ್ ಹೆಗ್ಡೆ ಅವರಿಗೆ ಇದು ವೇದಿಕೆ ಹೆಸರನ್ನು ಮತ್ತು ಇಡೀ ಕಾರ್ಯಕ್ರಮವನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವು ತೊಡಗಿಸಿಕೊಂಡಿದ್ದೇವೆ. ನನಗಂತೂ ಅವರು ಗುರುಸ್ಥಾನದಲ್ಲಿದ್ದವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಸಕ್ರಿಯವಾಗಿ ಬರುವುದು, ನನ್ನನ್ನು ಹುರಿದುಂಬಿಸುವುದು, ನನಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟದ್ದನ್ನು ನಾನು ಜೀವನ ಪರ್ಯಂತ ನೋಡಿಕೊಂಡು ಬಂದವ. ನನ್ನ ತಂದೆಯ ಮೇಲೆಯೂ ಅವರಿಗೆ ಅಪಾರವಾದಂಥ ಗೌರವ. ಇವತ್ತು ಅವರ ತಂದೆಯ ಮೇಲೆಯೂ ಕೂಡ ಕೆ ಎಸ್ ಹೆಗ್ಡೆಯವರ ಮೇಲೆಯೂ ನಮ್ಮ ಕುಟುಂಬಕ್ಕೆ ಅಪಾರವಾದಂಥ ಗೌರವ. ಅವರು ಕೀರ್ತಿಶೇಷರಾಗುವ 15 ದಿನದ ಮೊದಲು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮ್ಮ ಭಾಳ ಅತಿ ಪ್ರಾಮುಖ್ಯದ ಕ್ಯಾತ್ ಲ್ಯಾಬನ್ನು ಉದ್ಘಾಟನೆ ಮಾಡಿದ್ದು, ನನ್ನೊಟ್ಟಿಗೆ ಅವರು ಮಾತನಾಡಿದ್ದು ಪ್ರತಿಯೊಂದು ಕ್ಷಣವೂ ಕೂಡ ನನಗೆ ನನ್ನ ಕಿವಿಯಲ್ಲಿ ಈಗಲೂ ಅದು ಪುನರುಚ್ಚರ ಆಗ್ತಾ ಇದೆ. ಅಂಥ ವ್ಯಕ್ತಿಗೆ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೇವೆ. ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ತಾವೆಲ್ಲ ಕೇಳಿದ್ದೀರಿ. ಆಳ್ವಾಸ್ ವಿರಾಸತ್ ಎಂಬುದು 30 ಬಾರಿ ಮೂಡುಬಿದ್ರೆಯಲ್ಲಿ ಮಾಡಿದೆವು. ಆಳ್ವಾಸ್ ನುಡಿಸಿರಿ ಎಂಬುದನ್ನು 17 ಬಾರಿ ಮೂಡುಬಿದ್ರೆಯಲ್ಲಿ ಮಾಡಿದೆವು. ಇಂಥ ಸಂದರ್ಭದಲ್ಲಿ 2012ರಲ್ಲಿ ವಿಶ್ವ ನುಡಿಸಿರಿ ವಿರಾಸತ್ತನ್ನು ಮಾಡುವಾಗ ಕೇವಲ ಇದು ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯ, ದೇಶ, ಹೊರ ದೇಶಗಳಿಗೆ ಹೋಗಿ ನಾವೊಂದು ಜಾಗೃತಿಯನ್ನು ಮೂಡಿಸಬೇಕು ಎಂಬ ಒಂದು ಕಾಯಕಲ್ಪವನ್ನು ಮಾಡಿದ ಮೇಲೆಗೆ ನಾವು 88 ಘಟಕಗಳನ್ನು ಈ ಜಿಲ್ಲೆ, ರಾಜ್ಯ, ದೇಶ, ಹೊರದೇಶದಲ್ಲಿ ಮಾಡಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದೆವು. ಈಗ 3ನೇ ಬಾರಿ ಇಲ್ಲಿ ಆ ಪ್ರಯುಕ್ತ ಮಂಗಳೂರಿನಲ್ಲಿ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಕೈತೋಟ, ಟೆರೆಸ್ ತೋಟದ ಬಗೆಟ್ ಧರ್ಮದ ತರಬೇತಿ ಬೊಕ್ಕ ಕಾಯಕ ಜಿಪ್ಪು ಸೊತ್ತುಲೆನ ಬಿತ್ ದೈರ್ಪಟ್ಟುನ ಕಾರ್ಯಕ್ರಮ ತೊಕ್ಕೊಟ್ಟು ನಡೆತಂಡ ಪೆರ್ಮನೂರು ಇಂಗ್ರೇಜಿದ ಧರ್ಮಗುರು ಸಿಪ್ರಿಯನ್ ಡಿಸೋಜಾ ಕಾರ್ಯಕ್ರಮ ಉದಿಪನ ಮಲ್ತಿರ. ಸಿರಿ ತೋಟಗಾರಿಕೆ ಸಂಘದ ನಿಲೆಟ್ ತೋಟಗಾರಿಕೆ ಇಲಾಖೆ ಕುಡ್ಲದ ಜತೆ ಸೇರಿಗಿಡ
ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಫುಡ್ ಚೈನ್ ಕ್ಯಾಂಪೇನ್ ಶಿವಾಜಿ ಫ್ರೆಂಡ್ ಸರ್ಕಲ್ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ತೊಕ್ಕೊಟ್ಟು ರೀಚಲ್ ಸರ್ವೀಸಸ್ ಕುಡ್ಲ ಆಟೋ ರಿಕ್ಷಾ ಬೊಕ್ಕ ಕಾರ್ ಡ್ರೈವರ್ಲನ ಸಹಕಾರಿ ಸಂಘ ತೊಕ್ಕೊಟ್ಟುದ ಜತೆಸಿರಿಗೆಡ ಕೈತೋಟ ಟ್ಯಾರಿಸ್ ತೋಟ ಧರ್ಮದ ತರಬೇತಿ ಕಾಯಿಕಜ್ಪ ಸುತ್ತಲನ ಬಿತ್ತು ಬೊಕ್ಕ ದೈಪಟ್ಟುನ ಕಾರ್ಯಕ್ರಮ ತೊಕ್ಕೊಟ್ಟು ನಡೆತಂಡೆ ಪೆರ್ಮನೂರು ಇಂಗ್ರೇಜಿದ ಧರ್ಮಗುರು ಸಿಫ್ರಿಯನ್ ಡಿಸೋಜಾ ಕಾರ್ಯಕ್ರಮ ಉದ್ದೀಪನ ಮಲ್ತೆರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಾಡಿ ವಿನಾಯಕ ಕಾರ್ಬಾರಿ ಕಾರ್ಯಕ್ರಮದ ಗುರುಕಾರ್ಯ ವಹಿಸುತ್ತಿದ್ದಾರೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಪ್ರದೀಪ್ ಡಿಸೋಜಾ, ಪ್ರವೀಣ್ ಕೆ, ರಾಜ್ಯ ವಲಯ ನಿರ್ದೇಶಕರ ಪ್ರಮೋದ್, ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಗೊಂಡಿರ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಪುಷ್ಪರಾಜ್, ಸ್ವಚ್ಛತಾ ಅಭಿಯಾನದ ರಾಯಭಾರಿ ಶೀನಚೆಟ್ಟಿ, ಸಿರಿ ತೋಟಗಾರಿಕೆ ಸಂಘದ ಒತ್ತು ಗುರುಕಾರ್ಯರ ಡಾಕ್ಟರ್ ಭಾರತಿ ನಿರ್ಮಲ್, ಫುಡ್ ಚೈನ್ ಕ್ಯಾಂಪೇನ್ ಸ್ಥಾಪಕರು ಯತೀಶ್ ತುಕರಾಮ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರ. ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶಶಿಧರ ಪೊಯ್ಯತಬೈಲ್, ಶಿವಾಜಿ ಫ್ರೆಂಡ್ ಸರ್ಕಲ್ ಗುರುಕಾರ್ಯರು UH ಅಲ್ತಾಫ್, ಸ್ವಚ್ಛತಾ ಅಭಿಯಾನದ ರಾಯಭಾರಿ ಕೃಷ್ಣಮೂಲ್ಯ ಕಾರ್ಯಕ್ರಮಟ್ಟಿದ್ದರು. ಆದಷ್ಟು ನಾವು ಸ್ಪ್ರೇ ಮಾಡದೆ ಮತ್ತು ರಾಸಾಯನಿಕ ಗೊಬ್ಬರ ಈಗ ಹೆಚ್ಚಾಗಿ ನಾನಂತೂ ರಾಸಾಯನಿಕ ಗೊಬ್ಬರ ಇಷ್ಟುವರೆಗೆ ತರಿಸಲಿಲ್ಲ. ಒಂದೇ ಅಂದರೆ ಕೈಬೇವು ತರ್ತಾ ಇದ್ದೇನೆ, ಅದು ಬಿಟ್ಟು ಬೇರೆ ಎಲ್ಲ ನಮ್ಮದೇ ಗೊಬ್ಬರ ಮಾಡೋದು ಮುಖ್ಯ. ಇದೆಲ್ಲ ಇನ್ನು ನಮ್ಮ ಸಿರಿಗೆ ತೋಟಗಾರಿಕಾ ಸಂಘದ್ದು ಉದ್ದೇಶ ಏನಂತಂದರೆ ತಿಂಗಳಿಗೊಮ್ಮೆ ಇದೇ ವಿಷಯದಲ್ಲಿ ಟ್ರೈನಿಂಗ್. ತುಂಬ ತಾವೆಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತೇವೆ. ಯಾಕಂದರೆ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ, ಅವರಿಂದ ಬೆನಿಫಿಟ್ಸ್ ತಗೊಂಡು ನಿಮ್ಮ ಗಾರ್ಡನ್ ತೋಟಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸೊ ತಿಂಗಳಿಗೊಮ್ಮೆ ಒಂದು ಎಂಥದಂದರೆ ಇವತ್ತು ನಾವು ಟೆರೇಸ್ ಗಾರ್ಡನ್ ಮಾಡ್ತಾ ಇದ್ದೇವೆ. ಟೆರೇಸ್ ಗಾರ್ಡನ್ ಮತ್ತು ಕಿಚನ್ ಗಾರ್ಡನ್, ಕೈತೋಟ ಅಥವಾ ಬಾನ್ಸಾಯಿ ಅಥವಾ ಹೂಗಳ ಇದೆಲ್ಲ ಬೇರೆ ಬೇರೆ ಕ್ಲಾಸನ್ನು ಮಾಡ್ತಾ ಇದ್ವಿ. ಭೌಗೋಳಿಕವಾಗಿ ನಮ್ಮ ದೇಶ ಎಲ್ಲಿದೆ ಅಂತ ಹೇಳಿದ್ರೆ ಟ್ರಾಪಿಕಲ್ ರೀಜನ್ ಅಂತ ನಾವು ಹೇಳ್ತೇವೆ. ಟ್ರಾಪಿಕಲ್ ರೀಜನ್ ಅಂದರೆ ಇಲ್ಲಿ ಸಮಭಾಗವಾಗಿ ಎಲ್ಲವೂ ಸಿಗುವಂಥ ರೀತಿಯಲ್ಲಿ. ಈ ಕೆಲವು ದೇಶಗಳಿದೆ, ನಮಗೆ ಉತ್ತರದ ಭಾಗಕ್ಕೆ ಹೋಯಿತು ಅಂತ ಹೇಳಿ ಅಲ್ಲಿ ಹೆಚ್ಚಿನ ಭಾಗ ಶೀತ ಪ್ರದೇಶ, ಅಲ್ಲಿ ನಮಗೆ ಎಲ್ಲವೂ ಸಿಗುವುದಿಲ್ಲ. ಕೆಲವು ದೇಶಗಳಲ್ಲಿ ಸೂರ್ಯನ ಬೆಳಕು ಕೂಡ ಇಲ್ಲದಿರುವಂಥ ಪರಿಸ್ಥಿತಿಗಳೂ ಇದೆ ಅಲ್ವಾ. ಸೊ ಹಾಗಿದ್ದಾಗ ಸಮ ಪ್ರಮಾಣವಾಗಿ ಎಲ್ಲವೂ ಇರುವಂಥ ಒಂದು ಅವಕಾಶ ಇರುವಂಥದ್ದನ್ನು ದೇಶದಲ್ಲಿ ಇರುವಾಗ ನಾವು ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ಈ ಸಂಬಂಧದಲ್ಲಿ ತಮ್ಮ ಗಮನಕ್ಕೆ ತರ್ತಾ, ಯಾವದನ್ನು ಬೆಳೆಸಬೇಕು ಅಂತೇಳಿ ಹೋದಾಗ ಪ್ರಥಮ ಆದ್ಯತೆ ಬರುವಂಥದ್ದು ಸುಲಭದಲ್ಲಿ ಆಗುವಂಥದ್ದು ತರಕಾರಿಗಳು ಮತ್ತು ಹಣ್ಣುಗಳು. ಯಾಕೆ ಅಂತ ಹೇಳುವಂಥದ್ದು, ಒಂದು ಸುಲಭದಲ್ಲಿ, ಎರಡನೇದು ನಮಗೆ ಹೆಚ್ಚು ಉಪಯೋಗಕ್ಕೂ ಕೂಡ ಬರುವಂಥದ್ದು. ಕಡೆಂಜ ಕುಟುಂಬದಕ್ಕಲು ನಂಬೊಂದು ಬರೊಂದು ಪುನಃ ಕಡೆಂಜ ದೈವರಾಜ ಗುಳಿಗ ದೈವಗ ಐತಾರ ಕಡೆಂಜ ಅಕ್ಷಿತ್ ಚೌಟ ಬೊಕ್ಕ ಅಮೋಲಿ ಚೌಟ ಸಂಸಾರದಕ್ಕಲು ಪರಕೆದ ಕೋಲ ಕೊಡ್ದು ಇಂಬು ನಟ್ಟೊಂಡೆರ. ಉಳ್ಳಾಲ ತಾಲೂಕು ಪಾವೂರು ಹರೇಕಳದ ಕಡೆಂಜ ಅಶೋಕ್ ಕುಮಾರ ಚೌಟ ಬೊಕ್ಕ ಶೀಲಾ ಚೌಟ ಕುಟುಂಬದಕ್ಕಲು ಬೊಕ್ಕ ಅಕ್ಲಿನ ಹಿರಿಯರು ಆರಾಧನೆ ಮಲ್ತೊಂದು ಬೈದಿನ ಕಡೆಂಜ ದೈವರಾಜ ಗುಳಿಗ ದೈವಗ ಐತಾರ ಪರಕೆದ ಕೋಲ ಕೊರಿಯರೆ ಅಟ್ಟಣೆ ಮಲ್ತದಿತ್ತರ. ಕಡೆಂಜ ಅಕ್ಷಿತ್ ಚೌಟ ಬೊಕ್ಕ ಅಮೋಲಿ ಚೌಟ ಸಂಸಾರದಕ್ಕಲು ಈ ಪರಕೆದ ಕೋಲ ಕೊರಿಯರ ಬೈಯಗ ಪೊರ್ತು ಕಂತಿ ನಡೆದ ಬೊಕ್ಕ ಪಡಿಯರಿ ಎಣ್ಣೆ ಪೂಲಿಯ ಕುಡಿದು ರಾತ್ರಿ 1 ಗಂಟೆಗೆ ದೈವರಾಜ ಗುಳಿಗನ ಕೋಲ ನಡೆತಂಡ. ಕಡೆಂಜ ಕುಟುಂಬದಕ್ಕಲು ಊರ್ದ ಸುತ್ತಮುತ್ತದ ಭಕ್ತರು ಕೋಲ ತುದ್ದು ಇಂಬು ನಟ್ಟೊಂದು ಬೂಲ್ಯ ದೆತ್ತೊಂಡೆರ. ಪರಕೆದ ಕೋಲಕೊರ್ನ ಕಡೆಂಜ ಅಕ್ಷಿತ್ ಚೌಟ ಬೊಕ್ಕ ಅಮೋಲಿ ಸಂಸಾರ, ಕಡೆಂಜ ಅಶೋಕ್ ಕುಮಾರ್ ಚೌಟ ಬೊಕ್ಕ ಶೀಲಾ ಚೌಟ ಸಂಸಾರದಕ್ಕಲು ದೈವರಾಜ ಗುಳಿಗನ ಇಂಬು ನಟ್ಟೊಂದು ಬೂಲ್ಯ ದೆತ್ತೊಂಡೆರ.
ನೆಮ್ಮದಿನ ಬದುಕನ್ನು ಒದಗಾದು ಕೊಡ್ದು ಪರಮಾತ್ಮ ಗುಳಿಗೆ ಕಳಂಜನ ನಿತ್ತಾತನ ಕುಂದಿನಂಚಿತ್ತ ಸ್ಥಾನ ಮಾನಡು ಟ್ಯಾಪಣ್ಣ ಚೌಟರ್ನ ಕರ್ಮನು ಒರ್ತದೆ ಎಂದು ಕಡಿದ ಬರ್ತಾ ಅದು ಬರ್ಬೇ ಸಂತೋಷರೊಂದಿಗೆ ಮುಲ್ಕಿ ನಡಿಬೊಟ್ಟು ಕೈತಲ್ದ ಅಧಿಕಾರಿ ಬೊಟ್ಟು ಮೂಲ ಶ್ರೀನಾಗಾಲಯುಡು ಕೋಟ್ಯಾನ್ ಕುಟುಂಬ ನಾಲದಡಿ ಕುಟುಂಬ ಬೊಕ ಮುಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಲ ನಿಲೆಟ್ ಏಕ ಪವಿತ್ರ ನಾಗಮಂಡಲ ಸೇವೆ ಶನಿವಾರ ನಡೆತಂಡು. ಮುಲ್ಕಿ ನಡಿಬೊಟ್ಟು ಧೂಮವತಿ ದೈವಸ್ಥಾನ ಕೈತಲ್ದ ಅಧಿಕಾರಿ ಬೊಟ್ಟು ಮೂಲ ಶ್ರೀ ನಾಗಾಲಯುಡು ಕೋಟ್ಯಾನ್ ಕುಟುಂಬ ನಾಲದಡಿ ಕುಟುಂಬ ಬೊಕ ಮುಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಲ ನಿಲೆಟ್ ಏಕ ಪವಿತ್ರ ನಾಗಮಂಡಲ ಸೇವೆ ಶನಿವಾರ ಅಟ್ಟಣೆ ಮಲ್ತದಿತ್ತರ. ಲಕ್ಷ್ಮೀ ನಾರಾಯಣ ಭಟ್ ಮುಲ್ಕಿ ಪೌರಾಹಿತ್ಯುಡು ನಾಗಬನ್ನುಟು ಧಾರ್ಮಿಕ ವಿಧಿ ವಿಧಾನಗಳು ನಡತಂಡ. ರಾತ್ರಿ ಸುರುಕು ನಾಗಬನ್ನುಟು ಹಾಲಿಟ್ಟು ಸೇವೆ ನಡಪಾದ ನಾಗಮಂಡಲದ ದೊಂಪುಡು ನಾಗದರ್ಶನದಾರ ಕೆ ವಾಸುದೇವ ನಾಗೇಶ್ ಪೈ ಗುಂಡಿಬೈಲ್ ಬೊಕ ಮದ್ದೂರು ಕೃಷ್ಣ ಪ್ರಸಾದ್ ವೈದ್ಯ ಕೂಟದಕ್ಲು ಏಕ ಪವಿತ್ರ ನಾಗಮಂಡಲ ಸೇವೆ ನಡಪಾದ ಸೇವಾ ಕರ್ತುಲೆ ಬೊಕ ಭಕ್ತರಿಗೆ ಪ್ರಸಾದ ಕೊರಿಯರ. ಮೂಲ ಶ್ರೀ ನಾಗಾಲಯುಡು ನಾಗಾರಾಧನೆ ಮಲ್ತೊಂದು ಬೈದಿನ ಕೋಟ್ಯಾನ್ ಕುಟುಂಬದಕ್ಲು ನಾಲದಡಿ ಕುಟುಂಬದಕ್ಲು ಬೊಕ ಮೂಲ್ಕಿ ಪುತ್ತೂರು ಕಾಮತ್ ಕುಟುಂಬದಕ್ಲು ಬೊಕ ಊರು ಪರ ಊರ್ಲೆನ ಭಕ್ತಿ ರೀತಿದ ನಾಗಮಂಡಲ ಸೇವೆ ತೂದು ನಾಗದೇವರನ ಇಂಬು ನಟ್ಟೊಂದು ಪ್ರಸಾದ ತೆತ್ತೊಂಡೆರ. ಕುಡ್ಲ ತಾಲೂಕು ಮೂಡಿಶೆಡ್ಡೆ ಊರು 10 ಸಂವತ್ಸರದ ಐತಾರ ಮೂಡಿಶೆಡ್ಡೆ ಬಸ್ ಸ್ಟ್ಯಾಂಡ್ದ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟೆ ಕೈತಲು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡೆತಂಡು. ನಾಡದ ಪ್ರಧಾನ ಸಾಂಸ್ಕೃತಿಕ ಆರಾಧನಾ ಕಲೆಯಾದ ಪುನ ಯಕ್ಷಗಾನ ಕರಾವಳಿ ಕರ್ನಾಟಕದೊರ್ಮೆಡ ನಿಚ್ಚಲ ಪ್ರದರ್ಶನ ಹೊಂದಿತ್ತದ ಲೋಕದ ಗುಮನವೈತದಂಡ. ದೇವಸ್ಥಾನಲೆಡ್ ಯಕ್ಷಗಾನ ಸಂಗೊಲಿತದ ಪ್ರಧಾನ ದೇವಸ್ಥಾನಲೆಡ್ ತಿರ್ಗಾಟದ ಮೇಳುಲಿತದ ನಾಡೋರ್ಮೆಡ ಭಕ್ತರನ ಪರಕೆದ ಬಕ ಸೇವೆ ಆಟೋಲೆನ ಗೊಪ್ಪಂದುಲ್ಲೇರ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲೆಡ್ದು ಕಟೀಲ್ದ ಭಕ್ತರು ಹೆಚ್ಚಾದ ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಸೇವೆ ಆಟ ಅದು ಗೊಬ್ಬ ಹೊಂದಿತ್ತದ. ಐತಾರ ಕುಡ್ಲ ತಾಲೂಕು ಮೂಡ್ಶೆಡ್ಡಿ ಬಸ್ ಸ್ಟ್ಯಾಂಡ್ದ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟೆ ಕೈತಲು ಸೇವೆದ ಆಟ ನಡೆತಂಡ. ಮೂಡುಶೆಡ್ಡೆ ಊರು 10 ಸಂಸ್ಥೆರ ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಸೇವೆ ಆಟ ಗೊಬ್ಬಾಯರ. ಚೌಕಿ ಪೂಜೆ ಕರಿತದ ಕಲಾವಿದರಿಗೆ ಸೇವಾ ಕರ್ತಲೆಗೆ ಮೇಳದ ದೇವರನ ಪ್ರಸಾದ ಕೊಡ್ದು ಆಟ
ಆಟ ಶುರುವಾಂಡ್ ಮೂಡುಶೆಡ್ಡೆ ಊರ್ದ ಸುತ್ತಮುತ್ತ ಊರ್ಲಿನ ಆಟದ ಅಭಿಮಾನಿಲು ಶ್ರೀ ಕ್ಷೇತ್ರ ಕಟೀಲ್ದ ಭಕ್ತರ ಆಟಗುಬ್ಬಾಯಿನ ಮೂಡುಶೆಡ್ಡೆ ಪತ್ತ ಸಂಸ್ಥೆರ ಮೇಳದ ದೇವಿರನ ಪ್ರಸಾದದಿತ್ತೊಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರ ಒಡಿಪು ಜಿಲ್ಲೆದ ಕಟಪಾಡಿ ಪಡು ಏಣಗುಡ್ಡೆ ಮೂಲ ಮೈಸಂದಾಯ ಮರ್ಲು ಧೂಮಾವತಿ ಬಂಟ ದೈವಸ್ಥಾನಡು ಮೂಲ ಮೈಸಂದಾಯ ಬಕ ಮರ್ಲು ಜುಮಾದಿ ಬಂಟ ದೈವಲೆನ ವರ್ಷದ ನೇಮ ಶನಿವಾರ ರಾತ್ರಿ ನಡೆತಂಡ ದೈವಲೆನು ಬುಡ್ದು ಭಕ್ತರನ್ನು ಬುಡ್ದು ದೈವಲಿಜ್ಜಾಂದು ಪನ್ಪುನ ಪಾತೆರದಂಚ ದಕ್ಷಿಣ ಕನ್ನಡ ಒಡಿಪು ಕಾಸರಗೋಡು ಜಿಲ್ಲೆಲೆಡ್ ಪ್ರಧಾನ ಆದ ದೈವಾರಾಧನೆ ನಡತೊಂದಿತ್ತದ ನಾಡದ ಮಾತ ಸಾನ ಮಾಡ ಕಟ್ಟೆ ಗರೋಡಿಲೆಡ್ ಕೋಲ ನೇಮ ನಡಪ ಒಂದು ಭಾರಿ ಭಯಭಕ್ತಿ ಶ್ರದ್ಧೆಡ್ ತಂಕ್ಲು ನಮ್ಮಿಂಚಿ ಸತ್ಯೊಲೆಗ ಪುಡ್ಯಾಡೊಂದುಲ್ಲೆರ ನನ್ನ ಬರ್ಪುನ ಪತ್ತನಾಜಿ ಮುಟ್ಟಲ ಓಲು ತುಂಡಲ ಅವಲು ಗಗ್ಗರದ ಸ್ವರ ಕೇನೊಂದುಪ್ಪುಡು ಒಡಿಪು ಜಿಲ್ಲೆ ಕಟಪಾಡಿದ ಪಡು ಏಣಗುಡ್ಡೆ ಮೂಲ ಮೈಸಂದಯ ಮರ್ಲ ಧೂಮಾವತಿ ಬಂಟ ದೈವಸ್ಥಾನಡು ಶನಿವಾರ ರಾತ್ರಿ ವರ್ಷದ ನೇಮ ನಡತಂಡ ಮೂಲ ಮೈಸಂದಾಯ ಬಕ ಮರ್ಲು ಜುಮಾದಿ ಬಂಟ ದೈವಲೆಗ ನೇಮ ಕೊಡ್ದು ಇಂಬು ನಟ್ಟೊಂಡೆರ ಊರು ಪರ ಊರ್ಲಿನ ಭಕ್ತರು ಪಡು ಏಣಗುಡ್ಡೆ ಮೂಲ ಮೈಸಂದಯ ಮರ್ಲು ಧೂಮಾವತಿ ಬಂಟ ದೈವಸ್ಥಾನದ ಆಡಳಿತ ಸಮಿತಿದಕ್ಲು ನೇಮ ತುದು ಬೂಲ್ಯ ಪ್ರಸಾದದ ತೊಂಡೆರ ಬೆಳ್ತಂಗಡಿ ತಾಲೂಕದ ವೇಣೂರು ಪೆರ್ಮುಡ ಸೂರ್ಯಚಂದ್ರ ಜೋಡಿಕೆರೆ ಕಂಬಳದ ಮುಗಿತಲಲೇಸ್ ಐತಾರ ನಡೆತಂಡ ಕನೆಪಲೈ ಸೇರ್ದ ಪಂಥದ ಒಟ್ಟು ಆಜಿ ಎಗ್ಗೆಲೆಡು 137 ಜೋಡಿ ಇರಕಲು ಕಂಬುಲದ ಕರೆಕ್ ಜೈದ
ಬೆಳ್ತಂಗಡಿ ತಾಲೂಕದ ವೇಣೂರು ಪೆರ್ಮುಡ ಸೂರ್ಯಚಂದ್ರೆ ಜೋಡುಕೆರೆ ಕಂಬಳ ಶನಿವಾರ ಕಂಡು ಶುರುವಾದಿತ್ತದ ಐತಾರ ಅಕೇರಿ ಆದಿತ್ತದ ಒಟ್ಟು 137 ಜೋಡೆರುಕುಲು ಪಂಥದ ಕಲಪುಜೈದ ಕನೆಪಲೆಡ್ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲೈಮುಟ್ಟನ ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ವಂಜನೆಯಿನ ಮೊಬಕ ಬೈಂದೂರು ಮಹೇಶ್ ಪೂಜಾರಿ ಪಲೈಮುಟ್ಟಿನ ಶಸಿಬಿತ್ಲು ವೆಂಕಟ ಪೂಜಾರಿಯರ್ನ ಎರುಕುಲು ರಡ್ಡನೆಯಿನ ಮುಗಿಂದಿಯ ಅಡ್ಡಪಲೈಡ್ ನಾರಾವಿ ರಕ್ಷಿತ್ ಜೈನ್ರನ ಎರುಕುಲು ವಂಜನೆಯಿನ ಮೊಬಕ ಇರುವೈಲ್ ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿಯರ್ನ ಎರುಕುಲು ರಡ್ಡನೆಯಿನ ಮಗು ಸಂಧ್ಯ ಬಲ್ ಮಲ್ಲೇಟ್ ವೇಣೂರು ಮೂಡುಕೋಡಿ ಗಣೇಶ್ ನಾರಾಯಣ ಪಂಡಿತ್ರನ ಬಿ ಎರುಕುಲು ವಂಜನೆಯಿನ ಮುಬಕ ನಂದಳಿಕೆ ಶ್ರೀಕಾಂತ ಭಟ್ರನ ಬಿ ಎರುಕುಲು ರಡ್ಡನೆಯಿನ ಮುಗಿಂದ್ಯ ಬಲ್ ಎಳ್ಳೇಟ್ ಎನ್ಪ ಪಡಗುಬಿಟ್ಟು ಕಲ್ಲುಪಾಪು ಶ್ರೀಕ ಸಂದೀಪ ಶೆಟ್ಟಿಯರ್ನ ಎರುಕುಲು ವಂಜನೆಯಿನ ಮುಬಕ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿಯರ್ನ ಎರುಕುಲು ರಡ್ಡನೆಯಿನ ಮುಗು ಸಂಧ್ಯ ನಾಯರು ಮಲ್ಲೇಟ್ ಕಾರ್ಲ ಗಾಂಧಿ ಮೈದಾನ ಪೇಟೆ ಮನೆ ಧೃತಿಕ್ ದಾರನಾಥ ದೇವಡಿಗರ್ನ ಎ ಎರುಕುಲು ವಂಜನೆಯಿನ ಮುಬಕ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಜುಕುಡೆಲ್ ಗುತ್ತು ನಾರಾಯಣ ಪೂಜಾರಿಯರ್ನ ಎರುಕುಲು ರಡ್ಡನೆಯಿನ ಮುಗಿಂದ್ಯ ನಾಯರು ಎಲ್ಲೇಟ್ ಎರ್ಮಾಳು ಪುಚ್ಚೊಟ್ಟು ಬೋಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿಯರ್ನ ಎ ಎರುಕುಲು ವಂಜನೆಯಿನ ಮುಬಕ ಕೊಡವೂರು ಕಂಬಳಕಟ್ಟ ಪಂಚರತ್ನ ಬೈಲ್ಮನೆ ಸಂತೋಷ್ ಶೆಟ್ಟಿಯರ್ನ ಎರುಕುಲು ರಡ್ಡನೆಯಿನ ಮಗು ಸಂಧ್ಯ ಮುಗಿತಲಲೇಸಡು ಸೂರ್ಯಚಂದ್ರೆ ಜೋಡಿಕೆರೆ ಕಂಬಳ ಸಮಿತಿದ ಪದಾಧಿಕಾರುಲು ಬಕ ಭಿನ್ನ ರೀತಿದ ಇನಾಮ್ಲೆನ್ ಪಟ್ಟದು ಇಟೇಪು ಬಯಕಿಯರು 80 ಬಡಗಟ್ಟು ಕಲ್ಲಬಾಬು ಶಿಖಾ ಸಂದೀಪ್ ಶೆಟ್ಟರ್ನ ಬಲದಲ್ಲಿ ಸೂರ್ಯಕರೆ ಚಂದ್ರಕರೆ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರೆ ಪೂಜಾರಿ ನೆರ್ಲೆಗ್ ಬಲ್ದ ಫೈನಲ್ ಸಾಲೆ ಸೂರ್ಯಕರತ್ತ ಇರುವೈಲ್ ದೊಡ್ಡ ಗುತ್ತದಕ್ಕಲು ಸೂರ್ಯಕರೆ ಚಂದ್ರಕರೆ ನಾರಾವಿದಕ್ಕಲು ಅಡ್ಡಫಲ ಇದೆ ಫೈನಲ್ ಸ್ಪರ್ಧೆ ಚಂದ್ರಕರೆತ್ತ ಶ್ರೀ ಮಾಮಾಯಿ ಕಲ್ಲೆ ಪಂಜಿಗುಡಿಯಲ್ಲಿ ಗುತ್ತದಕ್ಕಲು ಸೂರ್ಯಕರೆಡ್ ಚಂದ್ರಕರೆಡ್ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ನಾಯರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಚಂದ್ರಕರೆತ್ತ ಇಡಗಿನಿತ ನಮ್ಮ ಕುಡ್ಲ ತೊಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತೊಳು ವಾರ್ತೆಲು ಸೊಲ್ಮೇಲು